ಭಾರತ ಚುನಾವಣಾ ಆಯೋಗ ಹಾಗೂ ಕರ್ನಾಟಕ ಚುನಾವಣಾ ಆಯೋಗದಿಂದ ಈ ದಿನ 9ನೇ ತಾರೀಕು ನವೆಂಬರ್ ಕರಡು ಮತದಾರರ ಪಟ್ಟಿಯನ್ನು ತುರುವೇಕೆರೆ ಕ್ಷೇತ್ರದ 229 ಮತಗಟ್ಟೆಯಲ್ಲಿ ಮತಗಟ್ಟೆ ಅಧಿಕಾರಿಗಳ ಮೂಲಕ ಆ ಮತಗಟ್ಟೆಯಲ್ಲಿ ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಣೆ ಮಾಡಲಾಗಿದೆ. ಈ ಕರಡು ಮತದಾರರ ಪಟ್ಟಿಗೆ ಡಿಸೆಂಬರ್ 8ನೇ ತಾರೀಕುವರೆಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶವನ್ನು ಚುನಾವಣಾ ಆಯೋಗ ನೀಡಿದೆ. ಈ ಅವಧಿಯಲ್ಲಿ ಹೊಸ ಸೇರ್ಪಡೆ ಆಗ್ಬೋದು, ಅವರ ಮತದಾರರ ಪಟ್ಟಿ ತಿದ್ದುಪಡಿ ಆಗ್ಬೋದು, ಅವರ ಮತದಾರರ ವರ್ಗಾವಣೆ ಆಗ್ಬೋದು, ಇತರೆ ಕರೆಕ್ಷನ್ ಆಗ್ಬೋದು. ಅದನ್ನು ನೀವು ಮತದಾರರು ಆ ಮತಗಟ್ಟೆ ಅಧಿಕಾರಿಗಳಿಗೆ ದಾಖಲೆ ಸಮೇತ ವರದಿಯನ್ನು ಕೊಟ್ಟರೆ ಅವರು ಮತದಾರರ ಪಟ್ಟಿಯಲ್ಲಿ ಸೇರಿಸ್ಕೊಳ್ಳೋಕ್ಕೆ ಕ್ರಮ ತಗೋತಾರೆ. ಇದೇ ರೀತಿ ಈ ವಿಶೇಷ ಪರಿಷ್ಕರಣೆಯನ್ನು ಚುನಾವಣಾ ಆಯೋಗ 4 ದಿನಾಂಕಗಳನ್ನು ಘೋಷಣೆ ಮಾಡಿದೆ. ನವೆಂಬರ್ 12, 20ನೇ ತಾರೀಕು ಈ 2 ದಿನ ವಿಶೇಷ ಪರಿಷ್ಕರಣೆ ನಡೀತಾ ಇದ್ದೀವಿ. ಅದೇ ರೀತಿ ಡಿಸೆಂಬರ್ನಲ್ಲಿ 3 ಮತ್ತು 4 ತಾರೀಕಿನಲ್ಲಿ ವಿಶೇಷ ಪರಿಷ್ಕರಣೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಮತದಾರ ಪಟ್ಟಿಗೆ ಸೇರ್ಪಡೆಗೆ 4 ಅರ್ಹತಾ ದಿನಾಂಕಗಳನ್ನು ಭಾರತ ಚುನಾವಣಾ ಆಯೋಗ ನಿಗದಿ ಮಾಡಿದೆ. ಜನವರಿ 1, ಏಪ್ರಿಲ್ 1, ಜುಲೈ 1, ಅಕ್ಟೋಬರ್ 1 ಈ 4 ದಿನಾಂಕಕ್ಕೆ 18 ವರ್ಷ ತುಂಬಿದ್ರೆ ಮತದಾರರ ಪಟ್ಟಿಗೆ ಸೇರಿಸ್ಕೊಳ್ತೀವಿ. ಅದೇ ರೀತಿ ಮತದಾರರು ತಮ್ಮ ಈಗೇನು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದೀವಿ ಅದನ್ನು ಮತಗಟ್ಟೆ ಮಟ್ಟದಲ್ಲೇ BLO ಹತ್ರ ಮತದಾರರ ಪಟ್ಟಿ ಲಭ್ಯವಿದೆ. ನೀವು ಅದನ್ನು ಗಮನಿಸಬೇಕು, ನೋಡಬೇಕು, ನಿಮ್ಮ ಹೆಸರು ಇದೆಯಾ ಇಲ್ವಾ ಅಥವಾ ತಿದ್ದುಪಡಿ ಮಾಡಬೇಕಾ ಇಲ್ವಾ ಅಂಥೇಳಿ ಪರಿಶೀಲನೆ ಮಾಡ್ಕೊಳ್ಳಿ ಅಂತೇಳಿ ಮತದಾರರಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ. ಅದೇ ರೀತಿ ನಮ್ಮಲ್ಲಿ 1,77,651 ಈಗೇನು ಕರಡು ಮತದಾರರ ಪಟ್ಟಿ ಪ್ರಕಟ ಮಾಡಿದ್ದೀವಿ ಅಷ್ಟು ಮತದಾರರು ನಮ್ಮಲ್ಲಿ ನೋಂದಣಿ ಆಗಿದ್ದಾರೆ. ಈ ನೋಂದಣಿ ಆಗದಲ್ಲಿ ಆಧಾರ್ ಸುಧಾ ಲಿಂಕ್ನ ನಾವು ಕೊಟ್ಟಿದ್ದೀವಿ. ಅದನ್ನು ಸುಧಾ 91% ನಾವು ಆಲ್ರೆಡಿ ಈಗ ನಾವು ಲಿಂಕ್ ಕೊಟ್ಟಿದ್ದೀವಿ. ಈಗ ಉಳಿದಂಥ ಅದೊಂದು ಪ್ರೋಸೆಸ್ ಇದೆ, ಅದನ್ನು ಸುಧಾ ಮಾಡ್ತಾಯಿದ್ದೀವಿ. ನೀವು ಸಹ ಮತದಾರರು ತಮ್ಮ ಆಧಾರ್ ನಂಬರ್ಗಳನ್ನು ಮತಗಟ್ಟೆ ಅಧಿಕಾರಿಗಳಿಗೆ ಆಧಾರ್ ಲಿಂಕ್ ಕೊಟ್ಟ ಸಮಯದಲ್ಲಿ ನೀವು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡ್ತೀನಿ. ಈ ವಿಶೇಷ ಪರೀಕ್ಷಣೆಯಲ್ಲಿ ಪರಿಶುದ್ಧವಾದ ಒಂದು ಮತದಾರ ಪಟ್ಟಿಯನ್ನು ಮಾಡಬೇಕಾಗಿರೋದ್ರಿಂದ ಸಾರ್ವಜನಿಕರು ಹೆಚ್ಚು ಗಮನ ಹರಿಸಿ ನಿಮ್ಮ ಮತಗಟ್ಟೆಯಲ್ಲಿ ನಿಮ್ಮ ಮತದಾರರ ಪಟ್ಟಿಯನ್ನು ಪರಿಶೀಲನೆ ಮಾಡಿಕೊಡ್ಬೇಕು ಅಂತೇಳಿ ತಾಲೂಕು ಆಡಳಿತದಿಂದ ಹೃದಯಪೂರ್ವಕ ಮನವಿಯನ್ನು ಮಾಡ್ತೀವಿ.